ವಿದ್ಯುಕ್ತವಾಗಿ ದೀಪವನ್ನು ಬೆಳಗಿಸುವ ಮೂಲಕ ಅಂಗನವಾಡಿಯ ಉದ್ಘಾಟನೆಯಾಗಿದೆ. ದೀಪ ಬೆಳಗಿದಂತೆ ಈ ಪರಿಸರದ ಅಂದು ಅಂಗನವಾಡಿ ಕೇಂದ್ರವು ಉತ್ತಮವಾಗಿ ಬೆಳೆಯಲಿ, ಇಲ್ಲಿ ಕಲಿಯುವಂತ ಮಕ್ಕಳ ಭವಿಷ್ಯ ಉತ್ತಮವಾಗಿ ಉಜ್ವಲಿಸಲಿ ಎನ್ನುವ ಆಶಾಭಾವನೆಯೊಂದಿಗೆ ಬೋಳಿಯಾರು ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಜಸಿಂತಾ ಪಿಂಟೋ ಇವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮೇಡಮ್. ಇದೀಗ ಶಿಲಾ ಫಲಕದ ಉದ್ಘಾಟನೆಯನ್ನ ಗೌರವಾನ್ವಿತ ಅಧ್ಯಕ್ಷರ ಸಮ್ಮುಖದಲ್ಲಿ ಗೌರವಾನ್ವಿತ ಮಾನ್ಯ ಸಭಾಧ್ಯಕ್ಷರಾದ ಸನ್ಮಾನ್ಯ ಶ್ರೀಯುತ ಯುಟಿಕಾದ ಸರ್ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಜಸಿಂತಾ ಪಿಂಟೋ ಇವರ ಅಧ್ಯಕ್ಷತೆಯಲ್ಲಿ ನಡೆಸ್ತಾ ಇದ್ದೇವೆ. ಈ ಒಂದು ಬಂದಿರುವ ಅತಿಥಿ ವರ್ಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಶ್ರೀಮತಿ ಸುಧಾರಾಣಿ ಮೇಡಮ್. ಇರುವ ಸರ್ವರಿಗೂ ಶುಭ ಮುಂಜಾನೆಗಳು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ಬೋಳಿಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರೊಳ್ಪೆ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಶುಭ ಸಮಾರಂಭದಲ್ಲಿ ನಾವೆಲ್ಲರೂ ಹಾಜರಾಗಿದ್ದೇವೆ. ಉದ್ಘಾಟನೆಯನ್ನು ನೆರವೇರಿಸಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಬೋಳಿಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಜಸಿಂತಾ ಪಿಂಟೋ ಇವರನ್ನ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬೋಳಿಯಾರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ಶ್ರೀಯುತ ಅಬ್ದುಲ್ ಶಕೂರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಾಗಿರುವಂತಹ ಶ್ರೀಯುತ ಹರೀಶ್ ಸರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೋಳಿಯಾರು ಗ್ರಾಮ ಪಂಚಾಯತ್ನ ಈ ವಾರ್ಡಿನ ಸದಸ್ಯರಾಗಿರುವಂತಹ ಶ್ರೀಯುತ ಸತೀಶ್ ಆಚಾರ್ಯ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬೋಳಿಯಾರು ಗ್ರಾಮ ಪಂಚಾಯತ್ನ ವಾರ್ಡ್ ಸದಸ್ಯರಾದ ಶ್ರೀ ಸಮೀರ್ ಅಹ್ಮದ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಮ್ಮೆಂಬೆಳ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಮೇಡಮ್ ಅವರು ವೇದಿಕೆಗೆ ದಯಮಾಡಿ ಬರಬೇಕು. ಅಮ್ಮೆಂಬೆಳ ಕೋಟೆ ಶಾಲೆಯ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಲೀನಾ ಇವರನ್ನ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ತಾಂತ್ರಿಕ ಅಭಿಯಂತರರಾಗಿರುವ ಶ್ರೀಯುತ ರಾಜ್ಕುಮಾರ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೋಳಿಯಾರು ಗ್ರಾಮ ಪಂಚಾಯತ್ ಇನ್ನೋರ್ವ ಸದಸ್ಯರಾಗಿರುವಂತಹ ಶ್ರೀಯುತ ಮೊಹಮ್ಮದ್ ಹನೀಫ್ ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿ ಆಗಿರುವಂತಹ ಬೋಳಿಯಾರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಶ್ರೀಯುತ ಸಿದ್ದಿಕ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬೋಳಿಯಾರು ಗ್ರಾಮ ಪಂಚಾಯತ್ನ ಇನ್ನೋರ್ವ ವಾರ್ಡ್ ಸದಸ್ಯರಾಗಿರುವಂತಹ ಶ್ರೀಮತಿ ಪ್ರತಿಮಾ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೋಳಿಯಾರು ಗ್ರಾಮ ಪಂಚಾಯತ್ನ ಇನ್ನೋರ್ವ ಸದಸ್ಯ ಆಗಿರುವಂತಹ ಶ್ರೀಮತಿ ಪುಷ್ಪಾವತಿ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನರ್ಮದಾ ಶೆಟ್ಟಿ ಸದಸ್ಯರು ಬೋಳಿಯಾರು ಗ್ರಾಮ ಪಂಚಾಯತ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಶ್ರೀಮತಿ ಸಾಯಿದಾ ಬಾನು ಸದಸ್ಯರು ಬೋಳಿಯಾರು ಗ್ರಾಮ ಪಂಚಾಯತ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಮೈಮೂನಾ ಸದಸ್ಯರು ಬೋಳಿಯಾರು ಗ್ರಾಮ ಪಂಚಾಯತ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ಶಾರದಾ ಸದಸ್ಯರು ಬೋಳಿಯಾರು ಗ್ರಾಮ ಪಂಚಾಯತ್ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀ ಉಬೈದುಲ್ಲಾ ಅಧ್ಯಕ್ಷರು ಅಮ್ಮೆಂಬಳಕೋಟೆ ಕೇಂದ್ರ ಜುಮ್ಮಾ ಮಸೀದಿ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಮೊಹಮ್ಮದ್ ಬೋಳಿಯಾರು ಅಧ್ಯಕ್ಷರು ತಾಜುಲ್ ಉಲೈಮಾ ಜುಮ್ಮಾ ಮಸೀದಿ ಬೋಳಿಯಾರು ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಸೂಪರ್ವೈಸರ್ ಆಗಿರುವಂತಹ ಶ್ರೀಮತಿ ಶಾಲಿನಿ ಇವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಅಂಗನವಾಡಿಯ ಟೀಚರ್ಸ್ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಹಾಗೆ ಎಲ್ಲ ಮಕ್ಕಳ ತಾಯಂದಿರು, ಪೋಷಕರು, ಎಲ್ಲ ಹೆತ್ತವರು, ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ಗ್ರಾಮಸ್ಥರು, ಹಾಗೆ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಈ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಮಾಧ್ಯಮದ ಮಿತ್ರರಾದ ಶ್ರೀಯುತ ಆಸಿಫ್ ಹೊಸಕುರಲ್ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹರೇಕಳ ಗ್ರಾಮ ಮತ್ತು ಪಾವೂರು ಗ್ರಾಮದ ಅಂಗನವಾಡಿಯ ಕಾರ್ಯಕರ್ತರಿದ್ದೀರಿ, ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವ ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ನೀಡಿದಂತ ಶ್ರೀಮತಿ ಸುಧಾರಾಣಿ ಮೇಡಮ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬೋಳಿಯಾರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶ್ರೀ ರಮೇಶ್ ಸರ್ ತಮ್ಮನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. प्रभु धन्यवाद आशीष मिला है तुझसे प्रभु तेरी कृपा से हमें आशीष मिला है तुझसे प्रभु तेरी कृपा से हमें धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद जीवन मिला है तुझसे प्रभु तेरी कृपा से हमें जीवन मिला है तुझसे प्रभु तेरी कृपा से हमें धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद धन्यवाद प्रभु धन्यवाद. ನಮ್ಮೆಲ್ಲರ ಮೇಲಿರಲಿ ಎಂದು ದೇವರನ್ನ ಪ್ರಾರ್ಥಿಸಿದ ಮುದ್ದು ಪುಟಾಣಿಗಳಿಗೆ ಇಲಾಖೆ ಹಾಗೂ ಸರ್ವರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಕಾರ್ಯಕ್ರಮದ ಬಗ್ಗೆ ಒಂದೆರಡು ಹಿತನುಡಿ ಗೌರವಾನ್ವಿತ ಉಪಾಧ್ಯಕ್ಷರಿಂದ. ಇವತ್ತು ಈ ಒಂದು ಅಮ್ಮೆಂಬಲ ಭಾಗದ ನೀರೊಲ್ಬೆ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಜೆಸಿಂತಾ ಪಿಂಟೋ ಇವರು ವೇದಿಕೆಯಲ್ಲಿದ್ದಾರೆ. ಇಷ್ಟು ಬಿಡ್ಡರವರೇ ಮಾಜಿ ಅಧ್ಯಕ್ಷರು, ಈ ಭಾಗದ ಸದಸ್ಯರು ಆದಂತಹ ಸತೀಶ್ ಆಚಾರ್ಯರವರೇ, ಗ್ರಾಮ ಪಂಚಾಯತಿನ ಸದಸ್ಯರಾದ ಸಮೀರ್ ಅಹಮದ್ರವರೇ, ಅಬೂಬಕರ್ ಸಿದ್ದಿಕ್ರವರೇ, ಮೊಹಮ್ಮದ್ ಹನೀಫ್ರವರೇ, ಅದೇ ರೀತಿ ಶ್ರೀಮತಿ ಪುಷ್ಪಾವತಿಯವರೇ, ಶ್ರೀಮತಿ ಪ್ರತಿಮಾರವರೇ, ಶ್ರೀಮತಿ ನರ್ಮದಾ ಶೆಟ್ಟಿಯವರೇ, ಶ್ರೀಮತಿ ಶಾರದಾರವರೇ, ಶ್ರೀಮತಿ ಸಾಯಿದಾ ಬಾನುರವರೇ, ಶ್ರೀಮತಿ ಮೈಮೂನರವರೇ, ಅದೇ ರೀತಿ ಇದಕ್ಕೆ ಇಂಜಿನಿಯರ್ ಆಗಿ ಉದ್ಯೋಗ ಖಾತ್ರಿಯ ಇಂಜಿನಿಯರ್ ಆದ ರಾಜ್ಕುಮಾರ್ ಅವರೇ, ಬೋಳಿಯಾರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನಮ್ಮ ನಾಯಕರು ಆದ ರಮೇಶ್ ಶೆಟ್ಟಿಯವರೇ, ಬೋಳಿಯಾರು ಕೇಂದ್ರ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ ಉಬೈದುಲ್ಲಾರವರೇ, ತಾಜುಲ್ ಉಲಮಾ ಜುಮ್ಮಾ ಮಸೀದಿ ಸುಬ್ಬಗುಲಿ ಇದರ ಅಧ್ಯಕ್ಷರಾದ ಮೊಹಮ್ಮದ್ ಬೋಳಿಯಾರ್ರವರೇ, ನಮ್ಮ ಈ ಭಾಗದ ಹಿರಿಯರು ನಾಯಕರು ಆದಂತಹ ಬಾವಾಕ ಬಂಡಸಾಲರವರೇ, ಅದೇ ರೀತಿ ಈ ಒಂದು ಅಂಗನವಾಡಿಯ ಮೇಲ್ವಿಚಾರಕರಾದಂತಹ ಸೂಪರ್ವೈಸರಾದ ಶಾಲಿನಿ ಮೇಡಮ್ರವರೇ, ನಮ್ಮ ಗ್ರಾಮ ಪಂಚಾಯತಿಯ ಪಿ ಡಿ ಅವರಾದ ಶ್ರೀಮತಿ ಸುಧಾನ್ ರಾಡಿಯವರೇ, ಕಾರ್ಯದರ್ಶಿಯಾದ ಚಿತ್ರಾಕ್ಷಿ ಮೇಡಮ್ರವರೇ, ಅದೇ ರೀತಿ ನಮ್ಮ ಎಲ್ಲ ಪಂಚಾಯತಿನ ಸಿಬ್ಬಂದಿ ವರ್ಗದವರೇ,
ಎಲ್ಲ ನಮ್ಮ ಬೋಳಿಯಾರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರೇ, ಸಹಾಯಕಿಯರೇ, ಈ ಭಾಗದ ಎಲ್ಲ ಮಕ್ಕಳ ಎತ್ತವರೇ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ವಿಲ್ಸನ್ ಡಿಸೋಜರವರೇ, ನಮಗೆ ಭಾರಿ ಸಂತೋಷದ ವಿಷಯ. ಕೆಲವು ವರ್ಷ ಆಯಿತು ಈ ಒಂದು ಉದ್ಯೋಗಾತ್ರಿ ಯೋಜನೆಯಲ್ಲಿ ಈ ನಿರ್ಮಾಣಗೊಂಡಂತಹ ಈ ಒಂದು ಅಂಗನವಾಡಿ ಕೇಂದ್ರ. ಕಳೆದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂದರ್ಭದ ಸತೀಶಾಚಾರ್ಯ ಅವರ ಅಧ್ಯಕ್ಷರ ಸಂದರ್ಭದಲ್ಲಿ ಇದಕ್ಕೆ ಶಂಕುಸ್ಥಾಪನೆ ಮಾಡಿ ಒಂದು ಹಂತದ ಕೆಲಸವು ಮುಗಿದಿತ್ತು. ಉದ್ಯೋಗ ಯೋಜನೆ ಅಂದರೆ ಅಷ್ಟು ಸುಲಭದಲ್ಲಿ ಇಷ್ಟೊಂದು ದೊಡ್ಡ ಯೋಜನೆಯನ್ನು ಪೂರ್ತಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅದರ ಕೆಲವೊಂದು ಅಡಚಣೆಗಳಿರ್ತದೆ. ಆದರೂ ಎಲ್ಲರ ಸಹಕಾರದಲ್ಲಿ ಸ್ವಲ್ಪ ತಡವಾದರೂ ಉತ್ತಮವಾದ ಒಂದು ಅಂಗನವಾಡಿ ಕೇಂದ್ರವನ್ನು ಸ್ಥಾಪಿಸಲು ನಮಗೆ ಸಹಕಾರ ಸಾಧ್ಯವಾಯಿತು. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಶಾಸಕರಾದ UT ಖಾದರ್ ಅವರು, ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಬರಬೇಕಾಗಿತ್ತು. ಇದರ ಒಂದು ಕಾರ್ಯಕ್ರಮಕ್ಕೆ ಅವರು ಬೀದರ್ಗೆ ಹೋದ ಕಾರಣ ತಡವಾಗಿ ಬರ್ತೀವಿ, ಆದರೂ ನೀವು ಕಾರ್ಯಕ್ರಮವನ್ನು ಮುಂದುವರಿಸಿ ನನ್ನನ್ನು ಕಾಯಬೇಡಿ, ಏಕೆಂದರೆ ಲೇಟ್ ಆದರೆ ಎಲ್ಲರಿಗೂ ಈ ಮಳೆಗಾಲದಲ್ಲಿ ತೊಂದರೆ ಆಗ್ಬೋದು ಅನ್ನೋ ಒಂದು ನಿರ್ದೇಶವನ್ನು ನೀಡಿದ ಪ್ರಕಾರ ನಾವೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಿದ್ದೇವೆ. ಅದೇ ರೀತಿ ನಮ್ಮ ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಬರಬೇಕಿತ್ತು. ಅವರು ಡೆಲ್ಲಿಯಲ್ಲಿದ್ದ ಕಾರಣ ಬರಲಿಕ್ಕೆ ಆಗುವುದಿಲ್ಲ, ನಮ್ಮ ಶುಭಾಶಯವನ್ನು ಕೊಡಿದ್ದಾರೆ. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನು, ಅದೇ ರೀತಿ ನಮ್ಮ ಇಲ್ಲಿಯ MLCಗಳನ್ನು ನಾವು ಆಹ್ವಾನ ಮಾಡಿದಾಗ ನಾವು ಇದ್ದರೆ ಬರ್ತೇವೆ, ಇಲ್ಲದಿದ್ದರೆ ಕಾರ್ಯಕ್ರಮವನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳಿ ನಮಗೆ ಒಂದು ಹಿತನುಡಿಗಳನ್ನು ನೀಡಿದ್ದಾರೆ. ಈ ಒಂದು ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಿ ಇಲ್ಲಿಯ ಭಾಗದವರಿಗೆ ಆದಷ್ಟು ಬೇಗ ಉದ್ಘಾಟನೆ ಆಗಬೇಕು ಅನ್ನೋ ಒಂದು ಉದ್ದೇಶ ಇದ್ದರಿಂದ ನಾವು ಆದಷ್ಟು ಬೇಗ ಎಲ್ಲರ ಅನುಮತಿಯನ್ನು ಪಡೆದುಕೊಂಡು ಎಲ್ಲರ ಸಹಕಾರದೊಂದಿಗೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ತೀರ್ಮಾನ ಪ್ರಕಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮಗೆಲ್ಲರಿಗೂ ಸಹಕರಿಸಿದಂಥ ಎಲ್ಲರಿಗೆ ನಾನು ಪರೋಕ್ಷವಾಗಿ ಸಹಕರಿಸಬಹುದು, ಎಲ್ಲ ವಿಧದಲ್ಲಿ ಸಹಕಾರ ನೀಡಿದ್ದಾರೆ ಈ ಭಾಗದವರು ಸದಸ್ಯರು, ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಉದ್ಯೋಗಾದಿಯಲ್ಲಿ ಎಷ್ಟೊಂದು ಉತ್ತಮವಾದ ಅಂಗನವಾಡಿ ಕೇಂದ್ರವನ್ನು ನಿರ್ಮಾಣ ಮಾಡುವುದು ಒಂದು ದೊಡ್ಡ ಸಂಗತಿ ವಿಷಯ. ಕೆಲವರು ಅಂಗನವಾಡಿ ಇದು ನೋಡಿ ನಮಗೂ ಇನ್ನಂಥ ಒಂದು ಅಂಗನವಾಡಿ ಇದ್ದರೆ ಒಳ್ಳೆಯದಿತ್ತು, ಆಗ್ಬೋದು, ಕೊಡಬೇಕು ಎನ್ನುವ ಭರವಸೆಯನ್ನು ನಮ್ಮಿಂದ ಕೊಟ್ಟಿದ್ದಾರೆ. ಸ್ಥಳಾವಕಾಶ ಇದ್ದರೆ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇಂಥ ಅಂಗನವಾಡಿಗಳನ್ನು ನಾವು ಖಂಡಿತವಾಗಿ ಮಾಡುತ್ತೇವೆ. ಮತ್ತು ನಮ್ಮ ಉದ್ದೇಶ ಏನಂದರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿರುವ ಎಲ್ಲ ಅಂಗನವಾಡಿ ಕೇಂದ್ರವನ್ನು ಉತ್ತಮ ದರ್ಜೆಯಲ್ಲಿ ಮಾಡಿ ಎಲ್ಲ ಸೌಕರ್ಯ, ಅದರ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಯಾವ ಇಲಾಖೆಯಿಂದ ಬರುವಂಥ ಅನುದಾನ ಸಿಗ್ತದೋ ಅದನ್ನೆಲ್ಲ ಒಗ್ಗೂಡಿಸಿಕೊಂಡು ನಾವೊಂದು ಈ ಗ್ರಾಮದಲ್ಲಿ ಎಲ್ಲ ಅಂಗನವಾಡಿ ಕೇಂದ್ರವನ್ನು ಉತ್ತಮವಾದ ಒಂದು ಮೇಲ್ದರ್ಜೆಗೆ ಏರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ. ಇನ್ನೆಂದರೆ ಗ್ರಾಮ ಪಂಚಾಯತಿಯ ಅನುದಾನದಲ್ಲಿ ಇದೆಲ್ಲ ಸಾಧ್ಯವಾಗುವ ವಿಷಯ ಅಲ್ಲ. ಆದರೂ ಎಲ್ಲ ಸಂಸದರಿರಲಿ, ಶಾಸಕರಲ್ಲಿ, ಇನ್ನಿತರ ಈಗ ನಮಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇಲ್ಲದ ಕಾರಣ ಕೆಲವೊಂದು ಅನುದಾನದ ಕೊರತೆ ಉಂಟು. ಅದು ಮುಂದಿನ ದಿನಗಳಲ್ಲಿ ಈಡೇರಿಸಿಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ನಾವು ಎಲ್ಲ ಭಾಗದ ಶಾಲೆಗಳನ್ನು ಅಂಗನವಾಡಿ ಕೇಂದ್ರಗಳನ್ನು ಉತ್ತಮವಾಗಿ ಮೇಲ್ದರ್ಜೆಗೆ ಏರಿಸಿ ಎಲ್ಲ ಮೂಲಭೂತ ಸೌಕರ್ಯವನ್ನು ಒದಗಿಸುವ ಸಂಪೂರ್ಣ ಪ್ರಯತ್ನವನ್ನು ಮಾಡುತ್ತೇವೆ. ಅದೇ ರೀತಿ ಒಂದು ಕಟ್ಟಡವನ್ನು ಪೂರ್ತಿಗೊಳಿಸಲು ಸಹಕಾರ ನೀಡಿದಂತಹ ನಮ್ಮ ಗುತ್ತಿಗೆದಾರರಾದ KK ಅಬೂಬಕರ್ ಅವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ನಾನು ಸ್ವಾಗತಿಸ್ತೇನೆ. ಏಕೆಂದರೆ ಮೊದಲು ಇದನ್ನು ಒಬ್ಬ ಗುತ್ತಿಗೆದಾರರಾಗಿ ಅರುಣ್ರವರು ಮಾಡ್ತಾ ಇದ್ದರು. ಆಮೇಲೆ ಏಕೆಂದರೆ ಒಂದು ಮೆಟಲ್ ಬಿಲ್ ಎಲ್ಲ ಬರುವಾಗ ಲೇಟ್ ಆಗ್ತದೆ ಅಂತ ಹೇಳಿ ಅವರು ಅದನ್ನು ಹಾಗೆ ಅರ್ಧದಲ್ಲಿ ಬಿಟ್ಟು, ಮತ್ತು ಅವರ ಅನುಮತಿಗೆ ನೀವು ಯಾರಿಗೆ ಬೇಕಾದರೆ ಕೊಡಿ, ನೀವು ಮಾಡಿಸಿ CDP ಅವರು ಆಗಾಗ ಕೇಳುವಾಗ ಮತ್ತು ನಾವು KK ಅಬೂಬಕರ್ ಗುತ್ತಿಗೆದಾರ ಬೋಳಿಯಾರ್ ಇವರಲ್ಲಿ ಕೇಳಿಕೊಂಡಾಗ ನಾನು ಮಾಡಿಕೊಡ್ತೇನೆ ಎಂಬ ಭರವಸೆಯನ್ನು ಕೊಟ್ಟು ಬಂದಾಗ ನನಗೆ ಅದರ ಪೇಮೆಂಟ್ ಮಾಡಿ ಅಂತ ಹೇಳಿ ಈ ಒಂದು ಅವಕಾಶವನ್ನು ಈ ಮಕ್ಕಳ ಇಲ್ಲಿಯ ಭಾಗದ ಅಂಗನವಾಡಿ ಮಕ್ಕಳಿಗೆ ಒಂದು ಉತ್ತಮ ಅವಕಾಶವನ್ನು ಆಗುವಂತೆ ಮಾಡಿದ್ದೀರಿ. ತಮಗೂ ಕೃತಜ್ಞತೆಗಳು. ಎಲ್ಲರಿಗೆ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಎಲ್ಲರೂ ಈ ಭಾಗದ ಎಲ್ಲರಿಗೆ ಇದಕ್ಕೆ ಸಹಕಾರ ನೀಡಿದ ಪ್ರತಿಯೊಬ್ಬರಿಗೂ ನನ್ನ ಶುಭಾಶಯನ್ನು ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿದಾಗೆ
ಖಂಡಿತ ಈ ಒಂದು ಕಟ್ಟಡವನ್ನು ನೋಡಿದಾಗ ಎಲ್ಲರಿಗೂ ಮನಸ್ಸಲ್ಲಿ ಅನಿಸುವುದು ಸಹಜ. ಮುಂದಿನ ದಿನಗಳಲ್ಲಿ ಬೋಳಿಯಾರ್ ಗ್ರಾಮ ಪಂಚಾಯತ್ನ ಇನ್ನುಳಿದ 7 ಅಂಗನವಾಡಿಗಳು ಕೂಡ ಇದೇ ರೀತಿಯ ಉತ್ತಮ ಕಟ್ಟಡದೊಂದಿಗೆ ಉದ್ಘಾಟನೆಗೊಳ್ಳಲೆನ್ನುವ ಆಶಾಭಾವನೆಯೊಂದಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಶಿಶು ಅಭಿವೃದ್ಧಿ ಯೋಜನೆ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅವರಿಂದ 2 ಹಿತನುಡಿ. ಈ ನೀರೋಲ್ಪೆ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಈ ಶುಭ ಸಂದರ್ಭದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಬೋಳಿಯಾರ್ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಉಪಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರುಗಳೇ, ಎಲ್ಲ ಗೌರವಾನ್ವಿತ ಗಣ್ಯರೇ, ಮಕ್ಕಳ ಪೋಷಕರೇ, ಅಂಗನವಾಡಿ ಕಾರ್ಯಕರ್ತರೇ, ಮೇಲ್ವಿಚಾರಕಿಯರೇ, ಬಾಲಕ ಸಮಿತಿಯ ಅಧ್ಯಕ್ಷರು, ಸದಸ್ಯರುಗಳೇ, ಸ್ತ್ರೀಶಕ್ತಿ ಗುಂಪಿನ ಸದಸ್ಯರುಗಳೇ ಹಾಗೂ ಇಲ್ಲಿ ನಡೆದಿರುವ ಎಲ್ಲ ಗಣ್ಯರೇ, ತುಂಬ ಖುಷಿ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಈ ನೀರೋಲ್ಪೆ ಅಂಗನವಾಡಿ ಕೇಂದ್ರ ಇಲ್ಲಿ ಈಗಾಗಲೇ ಏನಂತ ಹೇಳಿದ್ರೆ ಫಲಾನುಭವಿಗಳು ಮಕ್ಕಳು 6 ತಿಂಗಳಿಂದ 3 ವರ್ಷದೊಳಗೆ 35 ಮಕ್ಕಳು ಮತ್ತು 3 ರಿಂದ 6 ವರ್ಷದೊಳಗೆ 21 ಮಕ್ಕಳು ಇವಾಗ ಇದ್ದಾರೆ. ಹಾಗೂ ಗರ್ಭಿಣಿ ಬಾಣಂತಿಯರು 15 ಮಂದಿ ಫಲಾನುಭವಿಗಳು ನಮ್ಮ ಕೇಂದ್ರದಲ್ಲಿ ದಾಖಲಾಗಿದ್ದಾರೆ. ಈ ಒಂದು ಕೇಂದ್ರಕ್ಕೆ ಮುಂಚೆ ಹಳೆ ಕಟ್ಟಡದಲ್ಲಿತ್ತು, ನಂತರ ಶಾಲಾ ಆವರಣದಲ್ಲಿ ಈ ಕಟ್ಟಡ ನಡೆಯುತ್ತಿತ್ತು. ಈ ಒಂದು ಕಟ್ಟಡ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿರ್ಮಾಣಗೊಂಡಂಥ ಈ ಕಟ್ಟಡಕ್ಕೆ ಇಂದು ನೋಡಿದರೆ ತುಂಬ ಖುಷಿ ಆಗ್ತಿದೆ. ಯಾಕೆಂದ್ರೆ ತುಂಬ ಸುಂದರವಾಗಿ ನಿರ್ಮಾಣವಾಗಿದೆ. ಈ ಒಂದು ಕಟ್ಟಡ ನಿರ್ಮಾಣ ಮಾಡುವಲ್ಲಿ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲಾಖೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಈ ಒಂದು ಸಮಾರಂಭಕ್ಕೆ ಶುಭ ಆಶಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಂದನೆಗಳು ಸರ್ ತಮಗೆ. ಮುಂದಿನ ಮಾತಿಗಾಗಿ ಶ್ರೀಯುತ ಸತೀಶ್ ಆಚಾರ್ಯ. ನೀರೋಲ್ಪೆ ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ಹಾಗೆಯೇ ಉದ್ಘಾಟಕರು ಕೂಡ, ಬಹುಶಃ ನಮ್ಮ ಆತ್ಮೀಯ ಶಾಸಕರು, ವಿಧಾನಸಭೆಯ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ಅಂಗನವಾಡಿಯನ್ನು ಉದ್ಘಾಟನೆ ಮಾಡಬೇಕಿತ್ತು. ಕಾರ್ಯಕ್ರಮದ ಒತ್ತಡ, ಇನ್ನಿತರ ಕಾರಣಗಳು ಇರುತ್ತದೆ. ಬಹುಶಃ ವಿಧಾನಸಭಾಧ್ಯಕ್ಷರಾದ ನಂತರ ಜನರ ಹತ್ರ ಬೆರೆಯುವಂಥ ಅವಕಾಶಗಳು ಕಮ್ಮಿ ಆಗ್ತಾ ಹೋಗ್ತದೆ. ಬಹುಶಃ ಇಡೀ ರಾಜ್ಯದಲ್ಲೇ ಜನರೊಟ್ಟಿಗೆ ಹೆಚ್ಚು ಬೆರೆಯುತ್ತಿರುವಂಥ ಶಾಸಕರು ಇದ್ದರೆ ಅದು ನಮ್ಮ ಶಾಸಕರು. ಅಂಗನವಾಡಿ ಉದ್ಘಾಟನೆಯಲ್ಲಿ ಅದು ಸಣ್ಣ ಕಾರ್ಯಕ್ರಮ ಇದ್ದರೂ ನಮ್ಮ ಜೊತೆ ಇದು ಉದ್ಘಾಟನೆ ಮಾಡ್ತಾಯಿದ್ರು. ವಿಧಾನಸಭಾಧ್ಯಕ್ಷರು ಆದ್ದರಿಂದ ನಮಗೆ ಅವಕಾಶ ತಪ್ಪಿಸು. ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದ ನನ್ನ ಆತ್ಮೀಯರಾದಂಥ ಅಧ್ಯಕ್ಷರಾದಂಥ ಜಸಿಂತಾ ಪಿಂಟೋರವರೇ, ನನ್ನ ಆತ್ಮೀಯ ಮಿತ್ರರಾದಂಥ ಉಪಾಧ್ಯಕ್ಷರಾದಂಥ ಅಬ್ದುಲ್ ಶಕೂರ್ರವರೇ, ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರೇ, ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದಂಥ ರಮೇಶ್ ಶೆಟ್ಟಿಯವರೇ, ಈ ಭಾಗದ ಮಸೀದಿಯ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಮಿತ್ರರಾದಂಥ ಉಬೇದುಲ್ಲರವರೇ, ಬೋಳಿಯಾರು ಮಸೀದಿಯ ಅಧ್ಯಕ್ಷರಾದಂಥ ಮೊಹಮ್ಮದ್ರವರೇ, ಅಂಗನವಾಡಿ ಇಲಾಖೆಯ ಅಧಿಕಾರಿಗಳಾದಂಥ ಹರೀಶ್ರವರೇ, ಈ ಕಟ್ಟಡದ ನಿರ್ಮಾಣ ಕಾಮಗಾರಿಯಲ್ಲಿ ಶ್ರಮಿಸಿದಂಥ ಇಂಜಿನಿಯರ್ ಆದಂಥ ರಾಜ್ಕುಮಾರ್ ಅವರೇ, ಅಂಗನವಾಡಿಯ ಮೇಲ್ವಿಚಾರಕರಾದಂಥ ಮೋಹಂತಿಯವರೇ, ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯರಾದಂಥ ಲೀನಾ ಅವರವರೇ ಸೇರಿದಂಥ ಎಲ್ಲ ಅಂಗನವಾಡಿಯ ಕಾರ್ಯಕರ್ತರೇ, ಸಹಾಯಕರೇ, ಎಲ್ಲ ಇಲಾಖೆಯ ಅಧಿಕಾರಿಗಳೇ, ಮಾಜಿ ಸದಸ್ಯರು, ನನ್ನ ಆತ್ಮೀಯ ಮಿತ್ರರಾದಂಥ ವಿನ್ಸೆಂಟ್ರವರೇ, ಹಿರಿಯರು, ಬಂಡಸಾಲೆ ಭಾವಕ ಸೇರಿದಂಥ ಅಲ್ಲ ಬಾಕಿ ಆಯ್ತಾ ಎಲ್ಲ ಪ್ರೀತಿಯ ಪುಟ್ಟ ಪುಟ್ಟ ಮಕ್ಕಳೇ, ಬಹುಶಃ ಎಲ್ಲ ಇಲಾಖೆಯ ತಾಯಿ ಅಂದರೆ ಅಂಗನವಾಡಿ ಇಲಾಖೆ. ಸರಕಾರದಿಂದ ಸಿಗುವಂಥ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ಅಂಗನವಾಡಿ ಇಲಾಖೆಯ ಮೂಲಕ
ನಮಗೆ ತಲುಪ್ತದೆ. ಬಹುಶಃ ಈ ಒಂದು ಅಂಗನವಾಡಿ ಇದೊಂದು ನಾವು ಸಣ್ಣ ಮಕ್ಕಳನ್ನು ದೇವರು ಅಂತ ಕರಿತೇವೆ. ಬಹುಶಃ ಇದೊಂದು ದೇವಾಲಯ ಅಂತ ನಾವು ತಿಳ್ಕೊಳ್ಬೋದು. ಎಲ್ಲ ಮಕ್ಕಳಿಗೆ ಪ್ರಾಥಮಿಕವಾಗಿ ನಾವು ತಾಯಂದಿರಲ್ಲಿ ಅಲ್ಲಿ ಶಿಕ್ಷಣ ಸಿಗ್ತದೆ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಯಾವ ರೀತಿ ಆಟ ಪಾಠಗಳ ಮೂಲಕ ಅವರನ್ನು ತೀಡ್ತಾರೆ, ಮಕ್ಕಳ ಭವಿಷ್ಯ ನಿರ್ಮಾಣ ಆಗುವಂಥದ್ದು ಇದು ಅಂಗನವಾಡಿ ಕಾರ್ಯಕರ್ತೆಯರ ಮೂಲಕ ಇಲ್ಲಿ ಆಗ್ತದೆ. ಆದ್ದರಿಂದ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರು ಭಾಳ ಸಂತೋಷಪಟ್ಟಿದ್ದಾರೆ. ಅದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಈ ಭಾಗದ ಸದಸ್ಯನಾಗಿ ನಾನು ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹುಶಃ ಭಾಳ ಸುಸಜ್ಜಿತವಾದ ಕಟ್ಟಡ, ಎಲ್ಲ ಅಂಗನವಾಡಿಯ ಉಳಿದ ನಮ್ಮ 7 ಇನ್ನು 6 ಮತ್ತೊಂದು ರಂತಡ್ಕದ್ದು ಕೂಡ ಸುಸಜ್ಜಿತವಾಗಿ ಆಗಿದೆ. ಬಹುಶಃ ಆ ಅಂಗನವಾಡಿ ಕೂಡ ಅದು ಉದ್ಯೋಗ ಖಾತ್ರಿಯಿಂದ ಆಗಿರುವಂಥದ್ದು. ಆದರೆ ಒಂದು 3 ಲಕ್ಷ ರೂಪಾಯಿ ಇತರ ಅನುದಾನ ಅದಕ್ಕೆ ಸಿಕ್ಕಿತ್ತು. ಆದ್ದರಿಂದ ನಮಗೆ ಅದು ಕಳೆದ ವರ್ಷವೇ ಅದನ್ನು ಉದ್ಘಾಟನೆ ಮಾಡಲಿಕ್ಕಾಯಿತು. ಆದರೆ ಇದು ಬಹುಶಃ ನನಗೆ ಗೊತ್ತಿಲ್ಲ, ಇಲಾಖೆ ಅಧಿಕಾರಿಗಳು ಹೇಳಬೇಕು. ಬಹುಶಃ ಪೂರ್ತಿ ಉದ್ಯೋಗ ಖಾತ್ರಿಯಲ್ಲಿ 12 ಲಕ್ಷವನ್ನು ಖರ್ಚು ಮಾಡಿ ಅಂಗನವಾಡಿ ಮಾಡಿದ್ದು ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಬಹುಶಃ ಇದೇ ಇರಬೇಕು. ಯಾಕೆ ಭಾಳಷ್ಟು ಜನ ಕೇಳ್ಬೋದು, ಈ ಅಂಗನವಾಡಿ ಪ್ರಾರಂಭ ಆಗಿ 5-6 ವರ್ಷ ಆಯಿತು, ಯಾಕೆ ಉದ್ಘಾಟನೆ ಆಗಲಿಲ್ಲ, ಅದೊಂದು ಕೆಲಸವೇ ಪೂರ್ತಿ ಆಗಲಿಲ್ಲ ಅಂತ. ಈ ಅಂಗನವಾಡಿ ನಿಮಗೆ ಯಾವುದೇ ಇಲಾಖೆಯಿಂದ ಬಂದಂಥದ್ದಲ್ಲ, ನೇರ ಸೆಂಟ್ರಲ್ ಗೌರ್ಮೆಂಟಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಂದಂಥ ಅನುದಾನ. ಇಲ್ಲಿ ಹೇಗಿರ್ತದೆ ಅಂದರೆ ಸಾಮಗ್ರಿ ವೆಚ್ಚವನ್ನು ನಾವು 40% ನಿಲ್ಲಿಸಬೇಕು. ಆದರೆ ನಿಯಮ ಹೇಗಿರೋದು, ಈ ಅಂಗನವಾಡಿಯ ಇಂಜಿನಿಯರ್ ಹತ್ರ ಕೇಳಿದರೆ 80% ಸಾಮಗ್ರಿ ವೆಚ್ಚ ಆಗ್ತದೆ, 20% ಕೂಲಿ ವೆಚ್ಚ. ಇದನ್ನು ಗ್ರಾಮ ಪಂಚಾಯತಲ್ಲಿ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಹೊಂದಾಣಿಕೆ ಮಾಡೋದು ಭಾಳ ಕಷ್ಟ ಆಯಿತು. ಕೊನೆಗೆ ನಾವು ಹೇಳುವಂಥದ್ದು ಗುತ್ತಿಗೆದಾರರ ಹತ್ರ ಮಾಡಲಿಕ್ಕಿಲ್ಲ. ಬಹುಶಃ ಗುತ್ತಿಗೆದಾರರ ಹತ್ರ ಮಾಡಿದೆ ಅಂತ ಹೇಳಿದ್ರೆ ಬಹುಶಃ ನೀವು ನಮ್ಮ ಮೀಡಿಯಾದವರು ಉಪಾಧ್ಯಕ್ಷರು ಹೇಳಿದ್ರು, ಗುತ್ತಿಗೆದಾರರು ಅಂತ ಇಲ್ಲ, ಬಹುಶಃ ಮೇಲ್ವಿಚಾರಕರು ಅಂತ ನಾವು ಹೇಳಬಹುದು. ಬಹುಶಃ ಇದರಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸಿರುವಂಥದ್ದು ಈ ಅಂಗನವಾಡಿಯ ಮಕ್ಕಳ ಪೋಷಕರು. ಆ ಉದ್ಯೋಗ ಚೀಟಿಯಲ್ಲಿ ಬಂದಂಥ ಅವರ ಅಕೌಂಟಿಗೆ ಬಂದಂಥ ಹಣವನ್ನು ತೆಗೆದು ನಮ್ಮ ಮೇಲ್ವಿಚಾರಕರಿಗೆ, ಕಟ್ಟಡದ ಮೇಲ್ವಿಚಾರಕರಿಗೆ ಕೊಡೋದ್ರ ಮೂಲಕ, ಇದು ಸಣ್ಣ ಕೆಲಸ ಅಲ್ಲ. ಅದು ಕೆಲವೊಂದು ಸಲ ಅವರ ಅಕೌಂಟಿಗೆ ಬಿದ್ದಿದೆ, ಇಲ್ಲ ಇಂಥ ತಕರಾರುಗಳು ಭಾಳಷ್ಟು ಸಮಯ ಇದೇ ಆಯಿತು. ನಾವು ಬ್ಯಾಂಕಲ್ಲಿ ಹೋಗಿ ಒದ್ದಾಟ ಮಾಡೋದೇ ಆಯಿತು. ಬ್ಯಾಂಕಿದ್ದು ಗೊತ್ತಲ್ಲ, ಬ್ಯಾಂಕಿಗೆ ಹೋದರೆ ಬ್ಯಾಂಕ್ ಮ್ಯಾನೇಜರ್ಗಳು ಇದು ಅವರಿಗೆ ಸಣ್ಣ ವಿಚಾರ, ಇದರ ಬಗ್ಗೆ ತುಂಬ ಗಮನ ಕೊಡೋದಿಲ್ಲ. ಕೆಲವರ ಅಕೌಂಟಿಗೆ ಬಿದ್ದಿರುವುದಿಲ್ಲ, ಬೇರೆ ಬೇರೆ ಯಾವ ಅಕೌಂಟಿಗೆ ಆಧಾರ್ ಕಾರ್ಡ್ ಜೋಡಣೆ ಆಗಿರ್ತದೆ, ಅದಕ್ಕೆ ಹೋಗಿದೆ, ಅಂತೂ ಭಾಳಷ್ಟು ಕಷ್ಟ. ಆದರೂ ಈ ಒಂದು ಕಟ್ಟಡ ಪೂರ್ತಿ ಮಾಡಿದ್ದು ಬಹುಶಃ ನಿಮಗೆ ತಡ ಆಗಿತ್ತು, 5-6 ವರ್ಷ ಆಯಿತು ಅಂತ ಅನಿಸಿದರು. ಇದರ ಹಿಂದೆ ಭಾಳಷ್ಟು ಶ್ರಮ ಜನಪ್ರತಿನಿಧಿಗಳು ಇದೆ. ಮತ್ತು ಈ ಅಂಗನವಾಡಿಯ ಕಾರ್ಯಕರ್ತ ಆದಂಥ ಮೋಂತಿಯವರದ್ದು ಕೂಡ, ಮತ್ತು ಎಲ್ಲ ಅದರಲ್ಲೂ ಭಾಳ ಮುಖ್ಯ ಸ್ತ್ರೀ ಶಕ್ತಿ 1-2 ಸಂಘಗಳಿದೆ ಇಲ್ಲಿ. ಬಹುಶಃ ಅವರು ಭಾಳಷ್ಟು ಅದರ ಬಗ್ಗೆ ಓಡಾಟ ಮಾಡಿದ್ದಾರೆ, ಭಾಳಷ್ಟು ಶ್ರಮ ವಹಿಸಿದ್ದಾರೆ. ಮತ್ತು ಅವರ ಕೊಡುಗೆಯನ್ನು ಕೂಡ ಈ ಅಂಗನವಾಡಿಯ ಫ್ಯಾನ್ ಇರಲಿ ಅಥವಾ ಮತ್ತೊಂದಿರಲಿ ಅಥವಾ ಇವತ್ತು ಉದ್ಘಾಟನೆಗಿರಲಿ, ಏನೋ ಸಣ್ಣ ಮಟ್ಟಿಗಾದರೂ ಎಲ್ಲರೂ ಅದನ್ನು ಒಟ್ಟು ಸರ್ಕಾರದ ಅನುದಾನ ಇರಲಿ, ಆದರೆ ನಾವೆಲ್ಲ ಊರಿನವರು ಸಹಕಾರ ಕೊಡದೇ ಇದ್ದರೆ ಖಂಡಿತ ಯಾವುದೂ ಅನುಷ್ಠಾನ ಆಗೋದಿಲ್ಲ. ನಮ್ಮೆಲ್ಲರ ಶ್ರಮ ಒಟ್ಟುಗೂಡಿದರೆ ನಾವು ಯಾವತ್ತೂ ಜನಪ್ರತಿನಿಧಿಗಳ ಮೇಲೆ ಕೈ ತೋರಿಸುವಂಥ, ಸರ್ಕಾರದ ಕಡೆಗೆ ಕೈ ತೋರಿಸುವಂಥ ಕೆಲಸವನ್ನೇ ಮಾಡ್ತೇವೆ. ನಾವು ನಮ್ಮ ಪಾತ್ರವನ್ನು ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಣೆ ಮಾಡದಿದ್ದರೆ ಅಭಿವೃದ್ಧಿ ಅನ್ನೋದು ಎಲ್ಲೂ ಕೂಡ ಆಗೋದಿಲ್ಲ. ಬಹುಶಃ ಈ ಒಂದು ಕಟ್ಟಡ ಬಿದ್ದಾಗ ಮುಖ್ಯೋಪಾಧ್ಯಾಯರಾಗಿ ನಮ್ಮ ಲೀನಾ ಟೀಚರ್ ಅವರು ಭಾಳಷ್ಟು ನಮಗೆ ಅಂಗನವಾಡಿಗೆ ಸಹಕಾರವನ್ನು ಮಾಡಿದ್ದಾರೆ. ಆ ಕಟ್ಟಡದಲ್ಲಿ ಆಶ್ರಯವನ್ನು ಕೊಟ್ಟು, ಇಲ್ಲದಿದ್ದರೆ ಎಲ್ಲಿ ಹೋಗಬೇಕಿತ್ತು, ಒಂದು 3 ವರ್ಷ ಜಾಸ್ತಿ ಆಯಿತು. ಹೌದು 6 ವರ್ಷ ಕಟ್ಟಡ ಬಿದ್ದಾಗ ತತ್ಕ್ಷಣ ಯಾವ ಇಲಾಖೆಯೂ ಹಣವನ್ನು ಕೊಡಲಿಕ್ಕೆ ಬರೋದಿಲ್ಲ.
ಆವಾಗ ಇದ್ದದ್ದೇ ನಮಗೆ ಉದ್ಯೋಗ ಖಾತ್ರಿ. ಅದರಲ್ಲಿ ಆದರೂ ಮಾಡುವಂತಿಲ್ಲ. ಅದು ಭಾಳ ಸುಲಭದ ಕೆಲಸ ಆಗಿರಲಿಲ್ಲ. ಅಂತೂ ಭಾಳ ಚಂದದಿಂದ ಸುಸಜ್ಜಿತವಾದಂಥ ಒಂದು ಕಟ್ಟಡ ಆಯಿತು. ಎಲ್ಲರೂ ನಾವು ಈ ಪರಿಸರದವರು ಪೋಷಕರು ಇದರ ಸದುಪಯೋಗವನ್ನು ಪಡ್ಕೊಂಡ್ರೆ ಮುಂದಕ್ಕೆ ನೀವು ಉಳಿದ ಕಡೆಯೇನ ಉಪಾಧ್ಯಕ್ಷರು ಹೇಳಿದರು, ಅವ್ರ ಹತ್ರ ಬೇಡಿಕೆ ಬಂದಂತೆ ಉಳಿದ ಎಲ್ಲ ಅಂಗನವಾಡಿಯವರು ನಮಗೂ ಇಂಥ ಕಟ್ಟಡ ಆಗಬೇಕು ಅಂತ. ಬಹುಶಃ ಅಲ್ಲಿ ಮಕ್ಕಳ ಪೋಷಕರು ಮನಸ್ಸು ಮಾಡಿದರೆ ಖಂಡಿತ ಸುಸಜ್ಜಿತವಾದ ಕಟ್ಟಡವನ್ನು ಉದ್ಯೋಗ ಖಾತ್ರಿಯಲ್ಲಿ ಮಾಡ್ಬೋದು. ಮಾಡಲಿಕ್ಕೆ ಕಷ್ಟ ಅಂತೇನಲ್ಲ, ಆದರೆ ಶ್ರಮ ಬೇಕಾದ್ರಲ್ಲಿ ಆಗೋದಿಲ್ಲ ಅಂತ ಅಲ್ಲ, ಕಷ್ಟಪಡಬೇಕು. ನಾವು ಕಷ್ಟಪಟ್ಟರೆ ಖಂಡಿತ ಆಗ್ತದೆ. ಆದರೆ ಮತ್ತೊಂದು ಮನವಿಯನ್ನು ಮಾಡ್ತಾಯಿದ್ರೆ, ಈಗ ಹೆಚ್ಚಿನ ಮಕ್ಕಳನ್ನು ಅಂಗನವಾಡಿಗೆ ಕಳಿಸ್ತಾ ಇಲ್ಲ. ಬಹುಶಃ ನೀವು ಮಕ್ಕಳನ್ನು ಅಂಗನವಾಡಿಗೆ ಕಳುಹಿಸುವುದನ್ನು ತಪ್ಪಿಸಬೇಡಿ. ಪ್ರಾಥಮಿಕ ಶಿಕ್ಷಣ ಸಿಗುವುದು ಅಲ್ಲೇ, ಮಕ್ಕಳ ವ್ಯಕ್ತಿತ್ವ ವಿಕಸನ ಆಗೋದು ಕೂಡ ಅಲ್ಲೇ. ಮತ್ತು ಸರ್ಕಾರದಿಂದ ಸಿಗುವಂಥ ಎಲ್ಲ ಸವಲತ್ತುಗಳು ಅಂಗನವಾಡಿಯ ಮೂಲಕ ತಾಯಂದಿರಿಗೆ ಮತ್ತು ಇವರಿಗೆ ಸಿಗ್ತದೆ. ಪ್ರತಿಯೊಬ್ಬರು ಮಕ್ಕಳನ್ನು ಅಂಗನವಾಡಿಗೆ ಕಳಿಸಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದಿವಸ ನನ್ನ ಮಾತನ್ನು ಮುಗಿಸ್ತೇನೆ. 2015ನೇ ಸಾಲಿನ ಈ ಒಂದು ಶಂಕುಸ್ಥಾಪನೆ ಬಹಳ ವಿವರವಾಗಿ ಯಾವ ರೀತಿಯಲ್ಲಿ ನಿಧಾನಗತಿಯಲ್ಲಿ ನಡೆದರೂ ಬಹಳ ಉತ್ತಮವಾದ ಒಂದು ಕಟ್ಟಡವನ್ನು ಇಲಾಖೆಗೆ ವರ್ಗಾಯಿಸಿದಿರಿ ಸರ್. ನಿಮ್ಮ ಎಲ್ಲ ಅಧ್ಯಕ್ಷರು ಆಗ ಎಲ್ಲ ಟೀಮ್ಗೆ ನಮ್ಮ ಇಲಾಖೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ತಿಳಿಸ್ತಾ ವಂದನೆಗಳು ಸರ್ ತಮ್ಮ ಹಿತನುಡಿಗಾಗಿ. ಮುಂದಿನ ಮಾತಿಗಾಗಿ ಗೌರವಾನ್ವಿತ ಶ್ರೀಯುತ ರಮೇಶ್ ಸರ್ ತಮ್ಮನ್ನು ವೇದಿಕೆಗೆ ಆಹ್ವಾನಿಸ್ತಾರೆ. ನೀರೊಲ್ಬೆ ಅಂಗನವಾಡಿ ಕಟ್ಟಡದ ಈ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷರಾದಂಥ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಜಸಿಂತಾ ಪಿಂಟೋರವರೇ, ಉಪಾಧ್ಯಕ್ಷರಾದ ಅಬ್ದುಲ್ ಶಕೂರ್ ಅವರೇ, ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದಂಥ ಸತೀಶ್ ಆಚಾರ್ಯವರೇ, ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರುಗಳೇ, ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರುಗಳೇ, ಈ ಭಾಗದ ಮಸೀದಿ ಅಧ್ಯಕ್ಷರಾದಂಥ ಉಬೇದುಲ್ಲರವರೇ, ಸುಬ್ಬಗುಳಿ ಮಸೀದಿ ಅಧ್ಯಕ್ಷರಾದಂಥ ಮಹಮ್ಮದ್ರವರೇ, ಅದೇ ರೀತಿ ಅಂಗನವಾಡಿಯ ಮೇಲ್ವಿಚಾರಕರೇ, ಈ ಅಂಗನವಾಡಿಯ ಟೀಚರೇ ಹಾಗೂ ಸಹಾಯಕಿಯರೇ ಸೇರಿದಂಥ ಎಲ್ಲ ಅಂಗನವಾಡಿಯ ಮಕ್ಕಳ ಪೋಷಕರೇ, ಗ್ರಾಮಸ್ಥರೇ, ಸಂತೋಷವಾಗ್ತಾ ಇದೆ. ಏಕಂತ ಹೇಳಿದರೆ ನಮ್ಮ ಗ್ರಾಮದಲ್ಲಿ 7 ಅಂಗನವಾಡಿಗಳು ಪ್ರಾರಂಭಗೊಂಡಿದೆ. ಈ 7 ಅಂಗನವಾಡಿಯಲ್ಲಿ ಈ ನೀರೊಲ್ಬೆ ಅಂಗನವಾಡಿಗೆ ಕಟ್ಟಡ ಇತ್ತು. ಆದರೆ ಅದು ಮಣ್ಣಿನ ಒಂದು ಗೋಡೆಯ ಕಟ್ಟಡ ಆದ ಕಾರಣ ಮಳೆಗಾಲದಲ್ಲಿ ಅದು ಅಂಚಿನ ಕಟ್ಟಡ ಆದ ಕಾರಣ ಮಗುಚುವುದು. ನಂತರ ದಿನಗಳಲ್ಲಿ ಈ ಅನುದಾನದ ಕೊರತೆಯಿಂದಾಗಿ ಗ್ರಾಮ ಪಂಚಾಯತಿಗೆ ಅಂಗನವಾಡಿಗೆ ಅನುದಾನವನ್ನು ಒದಗಿಸುವಂಥ ಅವಕಾಶ ಇರಲಿಲ್ಲ. ಜಿಲ್ಲಾ ಪಂಚಾಯತಿನಲ್ಲಿ ಜಿಲ್ಲಾ ಪಂಚಾಯತ್ನಲ್ಲಿ ನಾವು ವಂಚಿತರಾಗಿದ್ದೇವೆ. ಯಾಕಂದರೆ ನಮ್ಮದು ನೀರು ಮಾರ್ಗ ಜಿಲ್ಲಾ ಪಂಚಾಯತ್ ಆದ ಕಾರಣ ನಾವು ಭಾಳ ಕಷ್ಟ ಆಗಿತ್ತು. ಆದರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಕಳೆದ ಸಾರಿನ ಗ್ರಾಮ ಪಂಚಾಯತ್ನವರು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಒಂದು ಅಂಗನವಾಡಿಯನ್ನು ಮಾಡುವ ಅಂತೇಳಿಕೊಂಡು ಸಭೆಯನ್ನು ನಡೆಸಿ ಈ ಭಾಗದ ಎಲ್ಲರನ್ನು ಕೂಡ ಶ್ರೀಶಕ್ತಿ ಗುಂಪುಗಳು ಅದೇ ರೀತಿ ಅಂಗನವಾಡಿಯ ಮೇಲ್ವಿಚಾರಕರನ್ನು ಸೇರಿಸಿಕೊಂಡು ಈ ಭಾಗದ ಎಲ್ಲ ಜನರನ್ನು ಸೇರಿಸಿಕೊಂಡು ಉದ್ಯೋಗ ಚೀಟಿಯ ಮೂಲಕ ಭಾಳ ಕಷ್ಟಪಟ್ಟು, ಯಾಕಂತ ಹೇಳಿದರೆ ನಮ್ಮ ಸಮಯದಲ್ಲಿ ನಾವು ದೊಡ್ಡ ಗ್ರಾಮ ಪಂಚಾಯತ್ ಕಟ್ಟಡವನ್ನೇ ಕಟ್ಟಿದ್ದೇವೆ. 2 ಮಾಳಿನ ಗ್ರಾಮ ಪಂಚಾಯತ್ ಕಟ್ಟಡವನ್ನೇ ಉದ್ಯೋಗ ಖಾತ್ರಿ ಯೋಜನೆ ಕಟ್ಟಿದ್ದೇವೆ. ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದೇವೆ. ಆಗ ಇಷ್ಟು ಕಾನೂನು ಅದಕ್ಕೆ ಇರಲಿಲ್ಲ. ಈಗ ಕಾನೂನಿನ ಸ್ವಲ್ಪ ಕಷ್ಟದಿಂದ ಆದರೂ ಕೂಡ ಜನರ ಸಹಕಾರದಿಂದ ಈ ಭಾಗದ ಸಣ್ಣ ಮಕ್ಕಳಿಗೆ ಈ ಒಂದು ಅಂಗನವಾಡಿ ಕೇಂದ್ರ ಬೇಕೆಂಬುದೇ ಮನವರಿಕೆ ಮಾಡಿಕೊಂಡು ಈಗಿನ ಆಡಳಿತ ವರ್ಗ ಕಳೆದ ಆಡಳಿತ ವರ್ಗ ಇಬ್ಬರು ಕೂಡ ಸೇರಿಕೊಂಡು ಈ ಒಂದು ಅಂಗನವಾಡಿ ಕಟ್ಟಡವನ್ನು ಭಾಳ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ನಮಗೆಲ್ಲರಿಗೂ ಕೂಡ ಸಂತೋಷ. ಪ್ರತಿಯೊಂದು ಕಡೆ ಕೂಡ ಈಗ ಎಲ್ಲ ಅಂಗನವಾಡಿಗಳು ಕೂಡ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಇದೆ. ಈ ಸಾರಿ ಸರ್ಕಾರ ಕೂಡ ಹೇಳ್ತಾ ಇದೆ, ಪ್ರತಿಯೊಂದು ಅಂಗನವಾಡಿ ಕಟ್ಟ ಕೂಡ ಸುಸಜ್ಜಿತವಾಗಬೇಕು, ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ಹಣವನ್ನು ನಾವು ಸರ್ಕಾರ ಕೊಟ್ಟು ಅದನ್ನು ಬಲಪಡಿಸಬೇಕಂತ ಹೇಳಿಕೊಂಡು ಇವತ್ತು ಹೇಳ್ತಾ ಇದೆ. ಖಂಡಿತವಾಗಿಯೂ ಈ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕಟ್ಟಡಗಳು ಅದೇ ರೀತಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಟ್ಟಡಗಳು ಕೂಡ ಅತ್ಯಂತ ಸುಸಜ್ಜಿತಕರವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಸಣ್ಣ ಮಕ್ಕಳನ್ನು ಪ್ರಥಮವಾಗಿ ಕಳಿಸುವಂಥದ್ದು ಅಂಗನವಾಡಿ ನಂತರ ಅದು ಶಾಲೆಗಳಿಗೆ ಹೋಗುವಂಥ ವ್ಯವಸ್ಥೆ. ಅಂಗನವಾಡಿ ಟೀಚರ್ಗಳು ಎಷ್ಟು ಆ ಮಕ್ಕಳನ್ನು ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಎಷ್ಟು ಕಷ್ಟಪಡ್ತಾರೆ ಅಂತ ಹೇಳಿದರೆ ಆ ಟೀಚರ್ವರಿಗೆ ಗೊತ್ತಿದೆ ಅದರ ಕಷ್ಟ. ಅವರಿಗೆಲ್ಲ ಕಷ್ಟಗಳನ್ನು ಕೊಡಿಸಿ ಆ ಮಕ್ಕಳನ್ನು ಒಂದು ಒಳ್ಳೆಯ ಹಂತಕ್ಕೆ
ತಲುಪಿಸಿ ಬಿಟ್ಟು ನಿಮ್ಮನ್ನು ಪ್ರಥಮ 1ನೇ ಕ್ಲಾಸಿಗೆ ಸೇರಿಸಲಿಕ್ಕೆ ಅಥವಾ KG ಕ್ಲಾಸ್ಗೆ ಸೇರಿಸಲಿಕ್ಕೆ ತಯಾರು ಮಾಡಿಕೊಡುವಂಥದ್ದು ಅಂಗನವಾಡಿಯವರು. ಆದ್ದರಿಂದ ಅಂಗನವಾಡಿಯನ್ನು ನಾವು ಕೂಡ ನಮ್ಮ ಗ್ರಾಮದ ಈ ಭಾಗದ ಪಂಚಾಯತ್ ಸದಸ್ಯರು, ಈ ಭಾಗದ ಎಲ್ಲ ಜನರು ಕೂಡ ಇದರ ಮೇಲೆ ಒಂದು ಪ್ರೀತಿ ಇಟ್ಟು ಈ ಅಂಗನವಾಡಿಗೆ ಏನೆಲ್ಲ ಇನ್ನು ಕೆಲಸ ಕಾರ್ಯಗಳಾಗಬೇಕು, ಕೇವಲ ಎಲ್ಲ ಸರ್ಕಾರದಿಂದ ಎಲ್ಲ ಆಗಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಂಪೌಂಡ್ ಹಾಲ್, ಇದಕ್ಕೆ ಇಂಟರ್ಲಾಕ್ ಅಥವಾ ಇತರ ಎಲ್ಲ ವ್ಯವಸ್ಥೆಗಳನ್ನು, ಇದಕ್ಕೆ ಏನು ಕೊರತೆ ಇದೆ ಅದನ್ನೆಲ್ಲವೂ ನಿವಾರಿಸಬೇಕು. ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಜನರ ಅಗತ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತೇಳಿದರೆ ಜನರು ಸೇರಿದರೆ ಸರ್ಕಾರದ ಅನೇಕ ಕೆಲಸ ಆಗಬೇಕಾದ್ರೆ ಅನೇಕ ಕುಂದುಕೊರತೆಗಳು ಕೂಡ ಇರ್ತದೆ, ಅನೇಕ ಮಾರ್ಗಸೂಚಿಗಳಿರ್ತದೆ. ಜನರ ಹಣಕ್ಕೆ ಯಾವ ಮಾರ್ಗಸೂಚಿ ಇರೋದಿಲ್ಲ. ನಾವೊಂದು ಡೊನೇಷನ್ ಕೊಟ್ಟರೆ ಅದಕ್ಕೆ ಯಾವ ಮಾರ್ಗಸೂಚಿ ಕೂಡ ಇರೋದಿಲ್ಲ. ನಮ್ಮಿಂದ ಕೂಡ ಮಾಡಲಿಕ್ಕೆ ಆಗ್ತದೆ. ಅದು ಈ ಭಾಗದಲ್ಲಿ ಒಳ್ಳೆಯ ಉತ್ತಮವಾದಂಥ ಉದ್ಯಮಗಳೆಲ್ಲ ಇದ್ದಾರೆ. ಅವರೆಲ್ಲ ಸೇರಿಸಿಕೊಂಡು ಇದನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾದ ಅಂಗನವಾಡಿ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಈ ಒಂದು ನಮ್ಮ ಗ್ರಾಮದಲ್ಲಿ ಒಂದು 3ನೇ ಹಂತವಾಗಿ ಆದಂಥ ಅಂಗನವಾಡಿ ಇದು. ಪ್ರಥಮವಾಗಿ ರಂತ್ರಕದಲ್ಲಿ ಮತ್ತು ಬೋಳಿಯಾರಲ್ಲಿ ಮಾತ್ರ ಅಂಗನವಾಡಿ ಇತ್ತು. ಅದರ ನಂತರ ಕುಕ್ಕೋಟಲ್ಲಿ, ಮದಕದಲ್ಲಿ, ಗುಂಡ್ಯದಲ್ಲಿ, ನಂತರ ಇಲ್ಲಿ ಕೂಡ ಆಗಿದೆ. ಆದರೆ ದುರ್ದೈವಶಾತ್ ಈ ಅಂಗನವಾಡಿ ಕಟ್ಟಡ ಬಿದ್ದೋದ ನಂತರ ಇವತ್ತು ಸುಂದರವಾದಂಥ ಕಟ್ಟಡ ಆಗಿದೆ. ಅದಕ್ಕೆ ಸ್ವಲ್ಪ ನಾವು ಕಷ್ಟಪಟ್ಟರೆ ನಂತರ ದಿನಗಳಲ್ಲಿ ನಮಗೆ ಸುಖ ಸಿಗ್ತದೆ ಅಂತ ಹೇಳಿಕೊಂಡು ಈ ಅಂಗನವಾಡಿಯನ್ನು ನೋಡಲಿಕ್ಕೆ ನಮಗೆ ಸಂತೋಷವಾಗ್ತದೆ ಅಂತ ಹೇಳಲಿಕ್ಕೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಅಂಗನವಾಡಿ ಕಟ್ಟಡಗಳು ಒಳ್ಳೆಯದಾಗಲಿ ಅಂತ ಆಶಿಸುತ್ತಾ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಇಲಾಖೆಯಿಂದ ನಮಗೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಚಾರ್ಜ್ ಎನ್ನುವುದು ಇರುವುದಿಲ್ಲ. ಅದರಿಂದ ಸಮುದಾಯದವರ ಸಹಕಾರದೊಂದಿಗೆ ನಾವು ಅಂಗನವಾಡಿಯನ್ನು ನಡೆಸ್ತಾ ಬಂದವರು. ಅದರಿಂದ ಎಲ್ಲ ನಾಗರಿಕರ ಸಹಕಾರವನ್ನು ಮಗದೊಮ್ಮೆ ಬೇಡುತ್ತಾ ತಮ್ಮ ಹಿತನುಡಿಗಾಗಿ ವಂದನೆಗಳು ಸರ್. SSF ಘಟಕ ಅಮ್ಮೆಂಬಲ ಇದರ ವತಿಯಿಂದ ಅಂಗನವಾಡಿ ಕೇಂದ್ರಕ್ಕೆ ಒಂದು ಗಡಿಯಾರವನ್ನು ನೀಡಲಿಕ್ಕಿದ್ದಾರೆ. ಆತ್ಮೀಯ ಸಹೋದರರು ಇದ್ದರೆ ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಹಾಗೂ ಪುಟಾಣಿಗಳಿಗೆ ಅದೊಂದು ಗಡಿಯಾರವನ್ನು ಹಸ್ತಾಂತರ ಮಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ವತಿಯಿಂದ ಗೋಲ್ಡನ್ 50 ಮಹಾಸಮ್ಮೇಳನ ಈ ಒಂದು ಘಟಕದ 50ನೇ ವರ್ಷದ ಶುಭ ಸಮಾರಂಭದಲ್ಲಿ ತಾವಿದ್ದೀರಿ ಸರ್. ನಿಮ್ಮ ಈ ಒಂದು 50ನೇ ಸಂಭ್ರಮದ ಸವಿನೆನಪಿಗಾಗಿ ಅಂಗನವಾಡಿಗೆ ಗಡಿಯಾರವನ್ನು ಕೊಡ್ತಾ ಇದ್ದೀರಿ. ಪರವಾಗಿ ಆತ್ಮೀಯವಾಗಿ ಧನ್ಯವಾದ ಹಾಗೂ ಅಂಗನವಾಡಿ ಕಟ್ಟಡ ಒಂದು ಪ್ರಾರಂಭ ಆಗಬೇಕಾದ್ರೆ ನಾನು ಈ ಪಂಚಾಯತಲ್ಲಿ 2017 ಜಾಯ್ನ್ ಆಗಿದೆ. ಆವಾಗ ಸತೀಶ್ ಸರ್ ಅವರು ಅಧ್ಯಕ್ಷರಾಗಿದ್ದರು. ಆವಾಗ 2017 ಜಾಯ್ನ್ ಆಗಬೇಕಾದ್ರೆ ಈ ಕಟ್ಟಡ 2015ರಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು. ಆವಾಗ ಒಂದು ಜಸ್ಟ್ ಒಂದು ಪಂಚಾಂಗ ಆಗಿರುವಂಥದ್ದು. ನಾನು ಬಂದ ಮೇಲೆ ಹೀಗೀಗೆ ಉಂಟು ಮಾಡುವ ಅಂತ ಅಧ್ಯಕ್ಷರು ಹೇಳಿದರು. ಹಾಗೆ ಕೆಲಸ ಮಾಡ್ಲಿಕ್ಕೆ ಜನ ಹುಡುಕ್ಬೇಕಲ್ಲ, ಇಲ್ಲಿ ಯಾರು ಜನ ಬರಲಿಕ್ಕೆ ರೆಡಿ ಇಲ್ಲ. ಹಾಗೆ ನನಗೆ ಒಂದು ಪರಿಚಯದವರು ಅರುಣ್ ಅಂತ ಒಂದು ಕಟ್ಟಡ ಮೇಲ್ವಿಚಾರಕರನ್ನು ಹುಡುಕಿ ಅವ್ರ ಹತ್ರ ಒಂದು ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಇದ್ದೀವಿ. ಅದಾದಮೇಲೆ ಅವರು ಸ್ಲ್ಯಾಬ್ ತನಕ ಮಾಡಿ ಹೋದರು. ಅವ್ರಿಗೇನೋ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಆಯಿತು. ಅದರಿಂದಾಗಿ ಅವರು ಬೇರೆಯವರು ಮಾಡಿ ಅಂತ ಹೇಳೋದ್ರು. ಮತ್ತು ಈಗಿನ ಬಾಡಿಯವರು ಬಂದ ಮೇಲೆ ಉಪಾಧ್ಯಕ್ಷರ ಹತ್ರ ಮಾತಾಡಿ ಹೇಗಾದರೂ ಮಾಡಿ ಈ ಒಂದು ಕಟ್ಟಡ ಒಂದು ಪೂರ್ಣಗೊಳಿಸ್ಬೇಕಂತೇಳಿ ಮಾತಾಡುವಾಗ ಮತ್ತು ಜಿಲ್ಲಾ ಪಂಚಾಯತ್ ತುಂಬ ಪ್ರೆಷರ್ ಬರ್ತಾಯಿತ್ತು, ಯಾವಾಗ ಕಂಪ್ಲೀಟ್ ಆಗ್ತದೆ ಅಂಥೇಳಿ. ಹಾಗೆ ಅವ್ರ ಹತ್ರ ಮಾತಾಡುವಾಗ ಹೀಗೆ ಮಾಡುವ ಅಂಥೇಳಿ ಮಾಡಿದರು. ಆದರೂ ಈ ಕಟ್ಟಡ ಒಂದು 2015 ಸ್ಟಾರ್ಟ್ ಆಗಿ 2023 ಅಂದರೆ 8 ವರ್ಷ ಆಯಿತು ಆಗಬೇಕಾದ್ರೆ. ಏನೋ ಲೇಟ್ ಆದರೂ ಒಂದು ಸುಶಿಕ್ಷಿತ ಕಟ್ಟಡ ಒಂದು ಆಗಿದೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನನ್ನೊಂದು ಮಾತನ್ನು ಮುಗಿಸ್ತಾ ಇದ್ದೆ. ಮಾಹಿತಿ ನುಡಿಗಾಗಿ ಕಾರ್ಯಕ್ರಮವನ್ನು ಕೇಂದ್ರದ ಉದ್ಘಾಟನೆಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡ ಗೌರವಾನ್ವಿತ ಬೋಳಿಯಾರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಜೆಸಿಂತಾ ಪಿಂಟೋ ತಮ್ಮನ್ನ 2 ಹಿತನುಡಿಗಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಗೌರವಾನ್ವಿತ ಉಪಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರೇ, ಮಾಜಿ ಅಧ್ಯಕ್ಷರಾದ ಸತೀಶ್ ಆಚಾರ್ಯವರೇ, ಮಾಜಿ ಅಧ್ಯಕ್ಷರಾದ ರಮೇಶ್ ಶೆಟ್ಟಿಯವರೇ, ಗೌರವಾನ್ವಿತ ನನ್ನ ಪಂಚಾಯತಿನ ಎಲ್ಲ ಸದಸ್ಯರೇ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಾಯಕ ಅಧಿಕಾರಿಯವರೇ, ಮಸೀದಿಯ ಅಧ್ಯಕ್ಷರುಗಳೇ, ಅಂಗನವಾಡಿಯ ಮೇಲ್ವಿಚಾರಕರವರೇ, ಅಂಗನವಾಡಿಯ ಕಾರ್ಯಕರ್ತರೇ, ಸಹಾಯಕಿಯವರೇ ಹಾಗೂ ನನ್ನ ಪ್ರೀತಿಯ ಬೋಳಿಯಾರು ಗ್ರಾಮದ ಗ್ರಾಮಸ್ಥರೇ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮೊದಲನಾಗಿ ಸೃಷ್ಟಿಕರ್ತ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಕೆ
7-8 ವರ್ಷದಿಂದ ಕಂಡ ಕನಸು ಇವತ್ತು ನನಸಾಯಿತು. ಇವತ್ತಿನ ಈ ಸೌಭಾಗ್ಯವನ್ನು ದೇವರು ನನಗೆ ಒದಗಿಸಿಕೊಟ್ಟಿದ್ದಾರೆ. ಈ ಕಟ್ಟಡವು ಸುಸಜ್ಜಿತವಾಗಿ ಮೇಲೇರಲು ಸಹಕಾರ ಕೊಟ್ಟ ಎಲ್ಲರಿಗೂ ನಾನು ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಅವರಿಗೆ ದೇವರು ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಬೇಡ್ತೇನೆ. ಈ ಕಟ್ಟಡವನ್ನು ಒಂದು ಸಣ್ಣ ಮಗುವಿಗೆ ಹೋಲಿಸಬಹುದು. ಯಾಕೆಂದರೆ ಇಲ್ಲಿ ಕೇಳ್ತಾರೆ 8 ವರ್ಷ ಬೇಕಿತ್ತಾ, 7 ವರ್ಷ ಬೇಕಿತ್ತಾ, 6 ವರ್ಷ ಬೇಕಿತ್ತಾ ಅಂತ ಹೇಳ್ಕೊಂಡು. ಒಂದು ಮಗು ಹುಟ್ಟುವಾಗ ತನ್ನಿಂತಾನೇ ಬೆಳೆಯುವುದಿಲ್ಲ. ಅದಕ್ಕೆ ಆರೈಕೆ ಮಾಡಿದರೆ, ಕಾಲಕಾಲಕ್ಕೆ ಮಗುವಿನ ಪೋಷಣೆಯನ್ನು ಮಾಡಿದರೆ ಮಗು ಬೆಳೆಯುತ್ತಾ ಬರುತ್ತದೆ. ಅದೇ ಪರಿಸ್ಥಿತಿಯಲ್ಲಿ ನಮ್ಮ ಈ ಅಂಗನವಾಡಿ ಕೇಂದ್ರವು ಆಗಿದೆ. ಯಾಕೆಂದರೆ ಶಾಸಕರ ಅನುದಾನದಿಂದ ಅಥವಾ ಸಂಸದರ MLCಗಳ ಅನುದಾನದಿಂದ ಮಾಡೋದಾದರೆ ಅವರಿಂದ ಅನುದಾನ ಬೇಗ ಬರ್ತದೆ. 1 ವಾರ ಅಥವಾ 1 ತಿಂಗಳು 2 ತಿಂಗಳೊಳಗೆ ಕಟ್ಟಡಗಳು ನಿರ್ಮಾಣವಾಗ್ತದೆ. ಇದು ಆಗಿಲ್ಲ. ಉದ್ಯೋಗ ಖಾತರಿ ಯೋಜನೆಯಲ್ಲಿ ನಾವು ಈ ಕಟ್ಟಡವನ್ನು ನಿರ್ಮಿಸಲು ಇಳಿದಿದ್ದು ಕೆಲವು ಕಾನೂನುಗಳು ಅಡೆತಡೆಗಳು ಉಂಟಾಗುವುದು ಅದು ಸಹಜನೇ. ಆದರೆ ಸಹ ಅದನ್ನೆಲ್ಲ ಮೀರಿ ಮೆಟ್ಟಿ ನಿಂತು ಇವತ್ತಿನ ಈ ದಿನ ಈ ಸುಸಜ್ಜಿತ ಕಟ್ಟಡವನ್ನು ಮೇಲೆ ತಂದು ಉದ್ಘಾಟನೆಗೆ ನಾವು ಅನುವು ಮಾಡಿಕೊಟ್ಟಿದ್ದೇವೆ. ಇದೇ ನಮಗೆ ಬೇಕಾದದ್ದು. ಸಾಧಿಸಿದರೆ ಸಬಳ ನುಂಗಬಹುದು. ನಮ್ಮ ಪಂಚಾಯತಿನ ಎಲ್ಲ ಸದಸ್ಯರ ಮೊದಲಿನ ಸದಸ್ಯರು, ಮೊದಲಿನ ಅಧ್ಯಕ್ಷರು ಎಲ್ಲರ ಪ್ರಯತ್ನದಿಂದ ಈ ಒಂದು ಸುಸಜ್ಜಿತ ಕಟ್ಟಡವು ಮೇಲೆ ಬಂದು ನಿಂತಿದೆ. ಇದು ಕೀರ್ತಿ ಕೇವಲ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ ಮಾತ್ರ ಸಲ್ಲದು. ಈ ಭಾಗದ ಜನರಿಗೆ ಮತ್ತು ಇದಕ್ಕೆ ಸಹಕಾರವನ್ನು ಕೊಟ್ಟವರಿಗೆ ಈ ಅಭಿನಂದನೆಗಳು ಸಲ್ಲುತ್ತದೆ. ನಮ್ಮ ಕಟ್ಟಡ ಬಿದ್ದು ಹೋದ ಸಮಯದಲ್ಲಿ ನಮಗೆ ಹತ್ತಿರದ ಶಾಲೆಯಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಶಾಲೆಯಲ್ಲಿ ದೊಡ್ಡ ಮಕ್ಕಳ ಒಟ್ಟಿಗೆ ಈ ಚಿಕ್ಕ ಮಕ್ಕಳನ್ನು ಬೆರೆಸುವುದು ತುಂಬ ಕಷ್ಟ. ಆದರೆ ಸಹ ಶಾಲಾ ಮುಖ್ಯೋಪಾಧ್ಯಾಯರು ಮಕ್ಕಳನ್ನಲ್ಲಿ ಇರಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಒಳ್ಳೆ ಮನಸ್ಸಿಗೆ ಮತ್ತು ಇಲಾಖೆಯಿಂದ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಶಾಲೆಗಳು ಆಯಾ ಇಲಾಖೆಗಳು ಇರುತ್ತವೆ. ಆ ಇಲಾಖೆಗಳ ಅನುಸಾರವಾಗಿ ನಾವು ನಡೆಯಬೇಕಾಗುತ್ತದೆ. ಇವತ್ತಿನ ದಿನ ಈ ಮಕ್ಕಳು ಈ ಸುಸಜ್ಜಿತ ಕಟ್ಟಡದಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ನಡತೆ, ಗುಣನಡತೆಗಳನ್ನು ಕಲಿಯಲಿ ಎಂದು ಹೇಳಿಕೊಂಡು ನಾನು ಆಶಿಸುತ್ತೇನೆ. ಮತ್ತು ಎಲ್ಲರಿಗೂ ನಾನು ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಂದೆ ಕೂಡ ನಿಮ್ಮ ಸಹಕಾರವನ್ನು ನಾನು ಆಶಿಸುತ್ತೇನೆ. ಯಾಕೆಂದರೆ ಕಟ್ಟಡದ ಒಳಗಿರುವ ಕಾರ್ಯಗಳು, ಕೆಲಸಗಳು ಮುಗ್ದಿವೆ. ಇನ್ನೂ ಬಾಕಿ ಇದ್ದದಂತೂ ಸುಸಜ್ಜಿತ ಕಾಂಪೌಂಡ್ ಆಗಬೇಕು, ನೆಲಕ್ಕೆ ಇಂಟರ್ಲಾಕ್ ಹಾಕಬೇಕು. ಯಾಕೆಂದರೆ ಸಾರ್ವಜನಿಕ ಸ್ವತ್ತು ಅಂತ ಹೇಳುವಾಗ ನಾವು ಅದನ್ನು ಕಾಪಾಡುವಂಥದ್ದು ಜವಾಬ್ದಾರಿ ನಮ್ಮದು, ನಮ್ಮ ಗ್ರಾಮಸ್ಥರದು. ಅದಕ್ಕಾಗಿ ಗ್ರಾಮಸ್ಥರು ಜೊತೆಗೂಡಿದರೆ ಖಂಡಿತವಾಗಿ ನಮಗೆ ಈ ಅಂಗನವಾಡಿಯ ಸುತ್ತಲೂ ಆವರಣ ಗೋಡೆಯನ್ನು ಕಟ್ಟಲಿಕ್ಕೂ ಮತ್ತು ಇಂಟರ್ಲಾಕ್ ಮಾಡಲಿಕ್ಕೂ ಸಹ ಸಾಧ್ಯವಿದೆ. ಮತ್ತು ಒಳಗಡೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಇದ್ದರೆ ಉದಾರ ಮನಸ್ಸಿನ ದಾನಿಗಳು ಇದ್ದಾರೆ. ಯಾವಾಗ ಒಂದು ಕೈಯಲ್ಲಿ ಕೊಡ್ತಾನೆ ಅವನು 2 ಕೈಯಲ್ಲಿ ತೆಗೊಳ್ತಾನೆ. ಇದೇ ಭಾವನೆಯಿಂದ ನಾನು ಎಲ್ಲರಿಗೂ ಕರೆಗೊಟ್ಟು ಇವತ್ತಿನ ಈ ಸಂದರ್ಭದಲ್ಲಿ ಈ ಸುಸಜ್ಜಿತ ಕಟ್ಟಡ ಉದ್ಘಾಟನೆಗೊಂಡು ಇದನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಿ ಕೊಂಡೋಗುವ ಜವಾಬ್ದಾರಿ ಶಾಲಾ ಇಲ್ಲಿ ಅಂಗನವಾಡಿಯ ಕಾರ್ಯಕರ್ತೆ ಮತ್ತು ಸಹಾಯಕಿಯರದು. ಮಕ್ಕಳನ್ನು ಪ್ರೀತಿಯಿಂದ ಶಾಲೆಗೆ ಬರಮಾಡಿಕೊಂಡು ಮಕ್ಕಳಿಗೆ ಬೇಕಾದಂಥ ಒಳ್ಳೆಯ ಗುಣನಡತೆಗಳನ್ನು ಕಲಿಸುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಮನೆಯಲ್ಲಿ ತಂದೆ ತಾಯಿಯರು ಸಹ ಮಕ್ಕಳನ್ನು ಶಾಲೆಗೆ ಕಳಿಸಿ, ಮಗು ಚಿಕ್ಕ ಸುಳ್ಳು ಕಾರಣ ಕೊಟ್ಟು ಅಂಗನವಾಡಿಗೆ ಬರೋದಿಲ್ಲ. ಮಕ್ಕಳ ಕಾರಣಗಳನ್ನು ತಲೆಗೆ ತೆಗೆದುಕೊಳ್ಳದೆ ಅಂಗನವಾಡಿಗೆ ಕಳಿಸಿ, ಅಂಗನವಾಡಿಯಲ್ಲಿ ಏನಿದೆ ಪೌಷ್ಟಿಕ ಆಹಾರ ಕೂಡ ಸಿಗ್ತದೆ. ಅಂತೂ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಅದು ಸಿಗುವುದಿಲ್ಲ. ಈ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಒಳ್ಳೆಯ ಆಹಾರ ಕೂಡ ಸಿಗ್ತದೆ. ಅದರ ಉಪಯೋಗವನ್ನು ಪಡೀಲಿಕ್ಕೆ ನಾವು ಹೆತ್ತವರವರನ್ನು ಕಲಿಸಬೇಕಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಈ ಕಟ್ಟಡಕ್ಕೆ ಮಾಡಲು ಶ್ರಮಿಸಿದ ಎಲ್ಲರಿಗೂ ನಾನು ವಂದಿಸುತ್ತಾ ಈ ಅವಕಾಶಕ್ಕಾಗಿ ನಾನು ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದ. ಅಧ್ಯಕ್ಷರಾಗೂ ಸರ್ವ ಸದಸ್ಯರಲ್ಲಿ ಒಂದು ಮನವಿಯನ್ನು ಹೇಳ್ತಾ ಇದ್ದೇನೆ.
ಕರ್ನಾಟಕ ಚುನಾವಣಾ ಆಯೋಗದ ಸುತ್ತೋಲೆಯಂತೆ ಅಂಗನವಾಡಿ ಕಾರ್ಯಕರ್ತರು BLO ಕೆಲಸವನ್ನು ಮಾಡ್ತಾ ಇದ್ದೇವೆ. H2H ಸರ್ವೆ ಅನ್ನೋದು ನಮಗೆ ಈಗಾಗಲೇ ತರಬೇತಿ ಹೊಂದಿ ನಾವು ಸರ್ವೆಗೆ ಇಳಿಬೇಕು. ನಮಗೆ ಬೇರೆ ಬೇರೆ ಕಡೆ ಹೋದಾಗ ಸರ್ವರ್ ಪ್ರಾಬ್ಲಮ್ ಆಗೋ ಕಾರಣ ಫೀಡ್ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಅದರಿಂದ ಒಂದು ಕೇಂದ್ರದಲ್ಲಿ ಆಯಾ ಒಂದು ಪರಿಸರಕ್ಕೆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರದಲ್ಲಿ ನಾವು ಕೂತು ಕೆಲಸ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಬೇಕು. ಎಲ್ಲ ಗೌರವಾನ್ವಿತ ಗ್ರಾಮಸ್ಥರು ತಮ್ಮ ಆಧಾರ್ ಕಾರ್ಡ್, ಸಣ್ಣ ಮಕ್ಕಳಿದ್ರೆ ಬರ್ತ್ ಸರ್ಟಿಫಿಕೇಟ್, ಮೊಬೈಲ್ ನಂಬರ್, OTP ಬರ್ತದೆ ನಿಮಗೆ, ಅದನ್ನೆಲ್ಲ ಕೊಟ್ಟು ನಮಗೆ ಸಹಕಾರ ನೀಡಬೇಕು ಅಂತೇಳಿ ಎಲ್ಲ ಬೋಳ್ಯರ್ ಗ್ರಾಮದ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೇನೆ. ಅಂಗನವಾಡಿ ಬಿದ್ದಾಗ ಬಹಳ ಒಂದು 8 ವರ್ಷಗಳ ಕಾಲ ಸ್ಥಳಾವಕಾಶವನ್ನು ಕೊಟ್ಟವರು ಗೌರವಾನ್ವಿತ HM ಅಂತ ಹೇಳಿದರು. ಕ್ಷಮಿಸಬೇಕು ಮೇಡಮು, ತಮ್ಮ ಪರಿಚಯ ಇಲ್ಲ. ನಾನು ಹರೇಕಳ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ. ತಮಗೆ ಮಾತಾಡಲಿಕ್ಕೆ ಓಕೆ, ಕೂತಲ್ಲಿ ತಮ್ಮ ಸಮ್ಮತಿಯನ್ನು ತಿಳಿಸಿದ್ದೀರಿ. ಬಹಳಷ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಎಲ್ಲ ಟೀಮ್ ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ಹರೇಕಳ ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಸದಸ್ಯರ ಪರವಾಗಿ ಗೌರವ ವಂದನೆಯನ್ನು ತಿಳಿಸ್ತಾ ಇದ್ದೇನೆ ಸರ್. ಬಹಳಷ್ಟು ನಾನು ಬಂದ ಕೂಡಲೇ ನನಗೆ ನಿಜವಾಗ್ಲೂ ಈ ಕಟ್ಟಡ ನೋಡಿದಾಗ ನನಗೊಂದು ಹೆಮ್ಮೆ ಇತ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೋಲಿಯರ್ ವಲಯಕ್ಕೆ ಹೋಲಿಸಿದ ನನ್ನ ಕಟ್ಟಡ ಬಹಳ ಅತ್ಯುತ್ತಮ ದರ್ಜೆಯಲ್ಲಿದೆ ಅಂತೇಳಿ ಆ ಒಂದು ರೆಕಾರ್ಡನ್ನು ಬೀಟ್ ಮಾಡಿದೆ ಈ ಅಂಗನವಾಡಿ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಇಂಥ ಅಂಗನವಾಡಿಯನ್ನು ಉದ್ಘಾಟನೆ ಮಾಡುವಂಥ ಯೋಗ ಭಾಗ್ಯವನ್ನು ದೇವರು ಕರುಣಿಸಲಿ. ಕಾರ್ಯಕ್ರಮದ ಕೊನೆ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಬಂದಿರುವ ಅತಿಥಿ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ವಂದಿಸಲಿಕ್ಕಿದ್ದಾರೆ ಶ್ರೀಮತಿ ಶಾಲಿನಿ ಮೇಡಮ್. ಎಲ್ಲ ಗಣ್ಯರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಹಂತವಾಗಿ ಧನ್ಯವಾದ. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ, ಗ್ರಾಮ ಪಂಚಾಯತ್ ಬೋಳಿಯಾರು, ನೀರೋಲ್ಪೆ ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿದ್ದ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಬೋಳಿಯರ್ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಮತಿ ಜೆಸಿಂತಾ ಪಿಂಟೋ ಮೇಡಮ್ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು ಮೇಡಮು. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಬೋಳಿಯಾರ್ ಪಂಚಾಯತಿನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಯುತ ಅಬ್ದುಲ್ ಶಕೂರ್ ಸರ್ ಇವರು ಇದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಈ ಗ್ರಾಮದ ಈ ವಾರ್ಡಿನ ಸದಸ್ಯರಾದಂಥ ಹಾಗೂ ಬೋಳಿಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಯುತ ಸತೀಶ್ ಆಚಾರ್ಯ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ACDPO ಸರ್ ಆದಂಥ ಸನ್ಮಾನ್ಯ ಶ್ರೀಯುತ ಹರೀಶ್ ಸರ್ ಇದ್ದಾರೆ. ಇವರಿಗೂ ಕೂಡ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೆ ಬೋಳಿಯಾರ್ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಯುತ ಸಮೀರ್ ಅಹಮದ್ ಸರ್ ಇದ್ದಾರೆ. ಇವರಿಗೂ ಕೂಡ ಇಂದಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಬೋಳಿಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಯುತ ಸಿದ್ದಿಕ್ ಸರ್ ಇದ್ದಾರೆ. ಇವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀಯುತ ಮಹಮ್ಮದ್ ಹನೀಫ್ ಸರ್ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಶಾಯಿದಾ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಮೈಮುನಾ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಶಾರದಾ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ಪ್ರತಿಮಾ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಹಾಗೆ ಸದಸ್ಯರಾದಂಥ ಶ್ರೀಮತಿ ಪುಷ್ಪವತಿ ಮೇಡಮ್ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮತಿ ನರ್ಮದಾ ಮೇಡಮ್ ಇದ್ದಾರೆ. ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು ಮೇಡಮು. ಹಾಗೆ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಯುತ ರಮೇಶ್ ಸರ್ ಇದ್ದಾರೆ. ನಿಮಗೂ ಕೂಡ ಸರ್ ನಮ್ಮ ಇಲಾಖೆ ಪರವಾಗಿ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಹಾಗೆಯೇ NREG ಇಂಜಿನಿಯರ್ ಆದಂಥ ಸನ್ಮಾನ್ಯ ಶ್ರೀಯುತ ರಾಜಕುಮಾರ್ ಸರ್ ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು ಸರ್. ಹಾಗೆ ನಮ್ಮ ಬೋಳಿಯಾರು ಅಮ್ಮೆಂಬಳದ ಜುಮ್ಮಾ ಮಸೀದಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಯುತ ಉಬೈದುಲ್ಲಾ ಸರ್ ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಹಾಗೆಯೇ ತಾಜುಲ್ ಉಲೇಮಾ ಜುಮ್ಮಾ ಮಸೀದಿ ಬೋಳಿಯಾರ್ ಇದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀಯುತ ಮಹಮ್ಮದ್ ಸರ್ ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ನಮ್ಮ ಬೋಳಿಯಾರ್ ಪಂಚಾಯತ್ನ PDO ಮೇಡಮ್ ಆದಂಥ ಸನ್ಮಾನ್ಯ ಶ್ರೀಮತಿ ಸುಧಾರಾಣಿ ಮೇಡಮ್ ನಿಮಗೂ ಕೂಡ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ನಮ್ಮ ಬೋಳಿಯಾರ್ ಪಂಚಾಯತ್ನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಚಿತ್ರಾಕ್ಷಿ ಮೇಡಮ್ ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್ಮು. ಹಾಗೆ ನಮ್ಮ ಪಂಚಾಯತ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು
ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ. ನಮ್ಮ ಅಂಗನವಾಡಿ ಕೇಂದ್ರ ನಡೆಸಲು ಇಷ್ಟು ವರ್ಷ ಸಹಕಾರ ನೀಡಿದ್ದಾರೆ. ಮೇಡಮ್, ತಮಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ನಮ್ಮ ಶ್ರೀಶಕ್ತಿ ಸದಸ್ಯರು, ನಮ್ಮ ಅಂಗನವಾಡಿಯ ಬೆನ್ನೆಲುಬು ಅಂತ ಹೇಳ್ಬೋದು ನಮ್ಮ ಶ್ರೀಶಕ್ತಿ ಸದಸ್ಯರನ್ನು. ನಮ್ಮ ಶ್ರೀಶಕ್ತಿ ಸದಸ್ಯರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ನಮ್ಮ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ನಮ್ಮ ಅಂಗನವಾಡಿ ಕೇಂದ್ರ ನಡೆಸಲು ಮೇಯ್ನಾಗಿ ಬೇಕಿರೋದು ನಮ್ಮ ಕಾರ್ಯಕರ್ತೆಯರು. ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ನಮ್ಮ ಮೋಹಂತಿಯ ಮತ್ತು ಲತಾ ಅವರು ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೂ ಎಲ್ಲ ಕಾರ್ಯಕರ್ತೆಯರು ಕೂಡ ತಮ್ಮ ಕೇಂದ್ರ ಒಂದು ಉನ್ನತ ಸ್ಥಾನಕ್ಕೆ ಇರಬೇಕಾದ್ರೆ ತುಂಬ ಶ್ರಮ ಪಡಬೇಕಾಗುತ್ತೆ. ಅಂಥ ಶ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತೆಯರು ಮಾಡಿದ್ದಾರೆ. ನಿಮಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ನಮ್ಮ ಎಲ್ಲ ಅಂಗನವಾಡಿ ಸಹಾಯಕರಿಗೂ, ಆಶಾ ಕಾರ್ಯಕರ್ತೆಯರಿಗೂ, ಮಕ್ಕಳ ಪೋಷಕರಿಗೂ, ಪುಟಾಣಿ ಮಕ್ಕಳಿಗೂ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಹಾಜರಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ವಂದನೆಗಳು. ಹಾಗೆ ನಮಗೆ ಧ್ವನಿವರ್ಧಕ ಮತ್ತು ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ನಮ್ಮ ಬೋಳಿಯಾರ್ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಸಿಬ್ಬಂದಿಯವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಪುಟಾಣಿ ಮಕ್ಕಳು. ಈ ಮಕ್ಕಳಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಹಾಗೂ ನಮ್ಮ ಈ ಅಂಗನವಾಡಿ ಕಟ್ಟಡವನ್ನು ಕಟ್ಟಲು ಶ್ರಮಿಸಿದ ಎಲ್ಲರಿಗೂ ಕೂಡ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ಪಂದಿಸಿದ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಅಂಗನವಾಡಿಗೆ ಕೆಲವರು ಉಡುಗೊರೆಯಾಗಿ ಕೆಲವು ಗಿಫ್ಟ್ಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ಹಾಗೂ ಇಂದಿನ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಅಭಿನಂದನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು.